ಉದ್ಯಮಿ ರಮಿಲಾ ಲತ್ಪಟೆ. ಭಾರತೀಯ ಹುಡುಗಿ ಸೀರೆಯನ್ನು ತೊಟ್ಟು ತನ್ನ ಬೈಕ್ನಲ್ಲಿ 40 ದೇಶಗಳಿಗೆ ಪ್ರಯಾಣಿಸಲಿದ್ದಾರೆ. ಅವರು ತನ್ನ ಮೋಟಾರ್ ಸೈಕಲ್ನಲ್ಲಿ 100,000 ಕಿಲೋಮೀಟರ್ಗಳನ್ನು ಕ್ರಮಿಸಲಿದ್ದು ಈ ಪ್ರವಾಸಕ್ಕೆ ಜನಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪುಣೆಯ 27 ವರ್ಷದ ಉದ್ಯಮಿ, ಮೊದಲ ವಂಜರಿ ಲೇಡಿ ಪೈಲಟ್ ಎಂದು ಕರೆಯಲ್ಪಡುವ ರಮಿಲಾ ಲತ್ಪಟೆ ತನ್ನ ಮೋಟಾರ್ ಸೈಕಲ್ನಲ್ಲಿ 40 ದೇಶಗಳಿಗೆ ಪ್ರಯಾಣಿಸಲಿದ್ದಾರೆ. ನವಾರಿ ಸೀರೆಯನ್ನು ತೊಟ್ಟು ಮೋಟಾರ್ ಸೈಕಲ್ನಲ್ಲಿ ವಿಶ್ವ ಪರ್ಯಟನೆ ಹೊರಟಿದ್ದಾರೆ. ಉದ್ಯೋಗದ ಜೊತೆಗೆ ತಮ್ಮ ಹವ್ಯಾಸವನ್ನು ಮುಂದುವರಿಸುವುದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಇಮ್ಮಡಿಗೊಳಿಸುತ್ತದೆ. ಸಂಸ್ಕೃತಿ ಪರಂಪರೆಯನ್ನು ಸಾರಲು ಮುಂಬೈನ 27 ವರ್ಷದ ಯುವತಿ ಪ್ರಮೀಳಾ ಅವರು 9 ಗಜದ ನವಾರಿ ಸೀರೆಯನ್ನು ತೊಟ್ಟು ವಿಶ್ವದಾದ್ಯಂತ ಸಂಚರಿಸಲು ಸಿದ್ಧರಾಗಿದ್ದಾರೆ. ನಾನು 40 ದೇಶಗಳಿಗೆ ಭೇಟಿ ನೀಡಲಿದ್ದೇನೆ. 1 ಲಕ್ಷ ಕಿಲೋಮೀಟರ್ ಕ್ರಮಿಸಲಿದ್ದೇನೆ. ನಾನು ಹೋಗುವ ಪ್ರತಿ ಸ್ಥಳದಲ್ಲೂ ಭಾರತೀಯ ಹಾಗೂ ಮಹಾರಾಷ್ಟ್ರದ ಸಂಸ್ಕೃತಿಯನ್ನು ಪಸರಿಸುವುದು ನನ್ನ ಉದ್ದೇಶ. ಭಾರತದ ಸಂಸ್ಕೃತಿ, ಸಂಪ್ರದಾಯ, ವೈವಿಧ್ಯತೆಗಳನ್ನು ಸಾರುವ ಪ್ರಯತ್ನದಲ್ಲಿದ್ದೇನೆ ಎಂದು ರಮಿಳಾ ಹೇಳಿದ್ದಾರೆ. ಆಕೆ ತಮ್ಮ 7 ಸೀರೆಗಳನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಅವರು ಮುಂಬೈನ ಗೇಟ್ ವೇ ಆಫ್ ಇಂಡಿಯಾದಿಂದ ಪ್ರಯಾಣ ಆರಂಭಿಸಿ ಮಾರ್ಚ್ 2024 ತನ್ನ ಪ್ರಯಾಣವನ್ನು ಮುಗಿಸಿ ನಂತರ ಲತ್ಪಟೆಗೆ ಹಿಂದಿರುಗಲಿದ್ದಾರೆ.